ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಹಿಡಿದು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. दुःखहर्ता वार्ता विघ्नाची पूर्वी प्रेम कृपा जयाची. सर्वांगी सुंदर उटिशेंदुराची कंठी झळके बाळ मुक्ता फळांची. सुखकर्ता दुःखहर्ता वार्ता विघ्नाची पूर्वी प्रेम कृपा जयाची. सर्वांगी सुंदर उटिशेंदुराची कंठी झळके बाळ मुक्ता फळांची. जय देव जय देव जय देव जय देव जय देव जय देव जय मंगलमूर्ती श्री मंगलमूर्ती. दर्शन मात्रे मन कामना पूर्ती. ಮುಂಬೈ ಬಂಟರ ಸಂಘದ ವಸಾಯಿ ಡಹಾಣು ಪ್ರಾದೇಶಿಕ ಸಮಿತಿಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅಕ್ಟೋಬರ್ 15ರಂದು ನಾಲಾಸೋಪಾರ ಪಶ್ಚಿಮದ ಗ್ಯಾಲಕ್ಸಿ ಹೋಟೆಲ್ನ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಒಂದು ಸುಂದರ ಬಂಟರ ಸ್ನೇಹ ಸಮ್ಮೇಳನವನ್ನ ಪ್ರಭಾಕರ್ ಎಲ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ, ಮುಂಬಯಿಯಲ್ಲಿ 9 ಪ್ರಾದೇಶಿಕ ಸಮಿತಿಗಳು, ಮಂದಿರ, 9 ಮಾಗಣೆ ಇದ್ದಂತೆ ಮುಂಬಯಿಯ ಬಂಟರ ಸಂಘ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾಜಮುಖಿ ಸೇವೆಯನ್ನ ಮಾಡುತ್ತಿದೆ. ಇದರಿಂದ ವಿಶ್ವದಲ್ಲೇ ಸಂಘಕ್ಕೆ ಗೌರವವಿದೆ ಎಂದರು. ಪ್ರಾದೇಶಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷರುಗಳಾದ ಪ್ರವೀಣ್ ಶೆಟ್ಟಿ, ದಯಾನಂದ ಶೆಟ್ಟಿ, ಶರತ್ ಶೆಟ್ಟಿ, ಜಗನ್ನಾಥ ಡಿ ಶೆಟ್ಟಿ, ಅರುಣ್ ಶೆಟ್ಟಿ, ಮೋಹನ್ ದಾಸ್ ಶೆಟ್ಟಿ, ಮಂಜುಳಾ ಎ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮಾತನಾಡುತ್ತಾ, ನನ್ನ ವೃತ್ತಿಪರ ಬದುಕು ವಸಾಯಿ ಪರಿಸರದಿಂದಲೇ ಆರಂಭಗೊಂಡಿದ್ದು, 25 ವರ್ಷಗಳ ಬಂಟರ ಸಂಘದ ಸಂಬಂಧದಲ್ಲಿ ನನ್ನ ಸಹೋದರನಂತೆ ನನಗೆ ಸಹಕಾರವನ್ನಿತ್ತ ಕರ್ನಿರೆ ಶ್ರೀಧರ್ ಶೆಟ್ಟಿಯವರ ಅಗಲಿಕೆ ನಮ್ಮೆಲ್ಲರಿಗೂ ಸಹಿಸಲಾಗದ ದುಃಖ ತಂದಿದೆ. ಅವರ ನೆನಪನ್ನ ಚಿರಸ್ಥಾಯಿಗೊಳಿಸುವಂತಹ ಈ ಪ್ರಾದೇಶಿಕ ಸಮಿತಿಯ ಯೋಜನೆ ಶ್ಲಾಘನಾರ್ಹ. ಈ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶಶಿಧರ್ ಶೆಟ್ಟಿ ಮತ್ತು ಅವರ ತಂಡ ಶಿಸ್ತುಬದ್ಧ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಎಂದು ಹೇಳಿದರು. ವಸಾಯಿ ಡಹಾಣು ಪ್ರಾದೇಶಿಕ ಸಮಿತಿ ರೂಪುಗೊಳ್ಳುವ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆಗೈದ ದಿನಗಳಲ್ಲಿ ಕಾರ್ಯಾಧ್ಯಕ್ಷರಾಗಿ ಬಳಿಕ ಸಮನ್ವಯಕರಾಗಿ ಸೇವೆ ಸಲ್ಲಿಸಿದ ದಿವಂಗತ ಕರ್ನಿರೆ ಶ್ರೀಧರ್ ಶೆಟ್ಟಿ ನೆನಪು ಪ್ರಾದೇಶಿಕ ಸಮಿತಿಯಲ್ಲಿ ಚಿರಕಾಲ ಉಳಿಯುವಂತದ್ದಾಗಿದೆ. ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಧರ್ ಶೆಟ್ಟಿಯವರ ಸ್ಮರಣಾರ್ಥ ನಗದಿನೊಂದಿಗೆ ಸತ್ಕರಿಸುವ ಪರಿಪಾಠ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಸೌರಭ್ ಶೆಟ್ಟಿ ಅವರಿಗೆ ಪ್ರತಿಭಾವಂತ ವಿದ್ಯಾರ್ಥಿ ಎಂದು 10,000 ರೂಪಾಯಿ ನಗದು, ದಿವಂಗತ ಕರ್ನಿರೆ ಶ್ರೀಧರ್ ಶೆಟ್ಟಿಯವರ ಸ್ಮರಣಾರ್ಥ ನೀಡಿ ಗೌರವಿಸಲಾಗಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಎಲ್ ಶೆಟ್ಟಿ ದಂಪತಿ, ಲತಾ ಜಯರಾಮ್ ಶೆಟ್ಟಿ, ಮುಂಡಪ್ಪ ಎಸ್ ಪಯ್ಯಡೆ, ಅಶೋಕ್ ಪಕ್ಕಳ, ಕರ್ನೂರು ಶಂಕರ್ ಆಳ್ವ ಅವರನ್ನ ಸನ್ಮಾನಿಸಲಾಯಿತು. ಬಂಟರ ವಾಣಿಯ ಗೌರವ ಸಂಪಾದಕರಾದ ಅಶೋಕ್ ಪಕ್ಕಳ, ಮಣಿಕಂಠ ಸೇವಾ ಸಮಿತಿ ವಸಾಯಿ ಗೌರವ ಅಧ್ಯಕ್ಷ ಕರ್ನೂರು ಶಂಕರ ಆಳ್ವ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಲತಾ ಜಯರಾಮ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು. ಅಲ್ಲದೆ ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಪದ್ಮನಾಭ ಪಯ್ಯಡೆ, ಕೋಶಾಧಿಕಾರಿ ಸಿಎಐಆರ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಕಿಶೋರ್ ಶೆಟ್ಟಿ ಕುತ್ಯಾರ್,
ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಲತಾ ಜಯರಾಮ್ ಶೆಟ್ಟಿ, ಜಾಗತಿಕ ಬಂಟರ ಒಕ್ಕೂಟದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಸಂಘದ ಪಶ್ಚಿಮ ವಲಯದ ಸಮನ್ವಯಕ ಮುಂಡಪ್ಪ ಎಸ್ ಪಯ್ಯಡೆ, ಹೋಟೆಲ್ ಉದ್ಯಮಿ ಗುರ್ಮೆ ಹರೀಶ್ ಶೆಟ್ಟಿ ವಿರಾರ್, ನಾಲಾ ಸೋಪಾರ ವಿರಾರ್ ಮಹಾನಗರ ಪಾಲಿಕೆ ಉಪಮೇಯರ್ ಉಮೇಶ್ ನಾಯ್ಕ್, ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶಶಿಧರ್ ಕೆ ಶೆಟ್ಟಿ, ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಕಣಂಜಾರು, ಕೋಶಾಧಿಕಾರಿ ವಿಜಯ್ ಶೆಟ್ಟಿ, ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷೆ ಮಂಜುಳಾ ಎ ಶೆಟ್ಟಿ, ಉಪ ಕಾರ್ಯಾಧ್ಯಕ್ಷೆ ಜಯಾ ಎ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಅರುಣ್ ಶೆಟ್ಟಿ, ಜತೆ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ಎಕ್ಕಾರು, ಜತೆ ಕೋಶಾಧಿಕಾರಿ ತಾರನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. गणपति गजानन वंदन है गणपति गजानन वंदन है सरस्वती सुमिरन वंदन है गणपति गजानन वंदन है सरस्वती सुमिरन वंदन है गुणीजन सुपूजन वंदन है गुणीजन सुपूजन वंदन है शिव पार्वती नंदन वंदन है गुणीजन सुपूजन वंदन है शिव पार्वती नंदन वंदन है गणपति गजानन वंदन है गणपति गजानन नम बंटेरु नम धीरेरु नम बंटेरु नम शूरेरु जय 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 तुलुनाडुगु जय 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 तुलु अप्पेगु ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರಿರು ಬಂಟೆರು ಓಲು ಪೋಂಡಲ ರೀತಿ ನೀತಿನು ಒರಿತು ನಡಪುನ ಬಿರ್ಸೆರು ಸತ್ಯ ದೈವಲೆ ಪೊಲ್ಲು ಮದಿಪುಗು ತರೆನು ತಗ್ಗಾದು ಮುಂದ್ವೆರು ನಿತ್ಯ ದೇವರೇ ಗುಂಡ ಮಾಡೋಡು ಭಕ್ತಿ ಭಾವಡು ಸುಗಿಪುವೆರು ದೇವು ಪೂಂಜೆ ಅಗೋಳಿ ಮಂಜನೆ ಸತ್ಯೋಗಾತ್ರ ಪುಣೆಯರು ಹೊಸೈದಾನೂರಿ ಜಂದ ಎಡ್ಮನೆ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಬೈದಿನ ವೇದಿಕೆ ಡಿತ್ತಿನ ಮಾತ ಗಣ್ಯರ್ಲ ಭಿನ್ನರೆಗಲ ಎದುರುಡಿತ್ತಿನ ಸೇರ್ದಿನ ಮಾತ ಎನ್ನ ಬಂಟ ಬಂದರೆಗಲ ಅಂಚನೆ ತುಳು ಕನ್ನಡಿಗರೆಗಲ ಎನ್ನ ಉಡಲ್ದಿಂದಿನ ನಮಸ್ಕಾರ. ಇನ್ನು ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಗೂ ಬೈದಿನ ನಮ್ಮ ಬಂಟರ ಸಂಘದ ಅಧ್ಯಕ್ಷರಾಯನ ಪ್ರಭಾಕರ್ ಎಲ್ ಶೆಟ್ರು ಮೇರು ಬಂಟರ ಸಂಘಡು ಮಸ್ತ್ ಹುದ್ದೆಲೇನು ಮಸ್ತ್ ನಿಭಾಯಿಸೋದು ಇನಿ ಬಂಟರ ಸಂಘದ ಅಧ್ಯಕ್ಷ ಆದುಲ್ಯರು ಆರೇನಿ ನಮ್ಮ ಸಭಾಧ್ಯಕ್ಷ ಆದ ವೈದ್ಯರು ಆರೇನಿ ನಾನು ಹೃತ್ಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ಇನಿ ನಮ್ಮ ಈ ಕಾರ್ಯಕ್ರಮಗೂ ಮುಖ್ಯ ಅತಿಥಿ ಆದ ವೈದ್ಯರು ನಮ್ಮ ದುಂಬು ನಂಗೆ ಗೊತ್ತಿದ್ದಿಲ್ಲಕ ದುಂಬು ಬಂಟರ ಸಂಘ ಬನ್ಪಿನ ಒಂಜಿ ಖಾಲಿ ಮಲ್ಲಗಲ್ನ ಸಂಘ ಬನ್ಪಿನ ನಮ್ಮ ಪೂರ ಕೇಂದಿತ್ತ ಅವೇನು ನಮಲ ಯಾನ್ಲ ಕೇಂದಿತ್ತೆ ಇನಿ ಈ ಬಂಟರ ಸಂಘ ನಮ್ಮ ಜನಸಾಮಾನ್ಯರನ್ನ ಒಂಜಿ ಸಂಘ ಆತಂಡು ಅವೇನು ನಮ್ಮ ಇಲ್ಲಿಲ್ಲು ಮುಟ್ಟದರು ಹರಿಶನ್ನೆಲ್ಲ ವಿಷಾಣದನ್ನೆಲ್ಲ ಸೇರಿದು ಮಸ್ತ್ ರೀಜನಲ್ ಪುರ ಮಲ್ತದು ಇನಿ ನಮ್ಮ ಇದ ಮುಟ್ಟ ಬಂಟರ ಸಂಘ ನಮ್ಮ ಪೋ ಹೊಂದುತ್ತಾ ಇನಿ ಬಂಟರ ಸಂಘ ಇಡೀ ಬಂಟರ ಸಂಘನೇ ನಮ್ಮಡೆಗೆ ಬೈದಂಡು ಯಾನು ಹರಿಶನನು ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚೆ ನೀನು ಎರಡನೇ ಅತಿಥಿ ಆದ ಕರ್ನೀರ ವಿಶ್ವನಾಥನ್ನೇ ಬೈದರು ಮೇರು ಬಂಟರ ಸಂಘಡು ಮಸ್ತ್ ಬೇಲೆ ಮಲ್ತದು ಮೆಂಬರ್ಶಿಪ್ ಹುಡುಗರ ಮಸ್ತ್ ಬೇಲೆ ಮಲ್ತು ಮಸ್ತ್ ಚಿನ್ನದ ಹುಡುಗ ಬಂದೆ ಖ್ಯಾತಿ ಪಡೇನಾರು
ನಮ್ಮ ಮಾಜಿ ಅಧ್ಯಕ್ಷೆ ಅಂಚನೆ ಇತ್ತೆ ಇನ್ನಿತ ಟ್ರಸ್ಟೇ ಅದುಲ್ಲಿರಾರು ಅರೆಲ್ಲ ಯಾನು ಹೃತ್ಪೂರ್ವಕವಾದ ವಸೈದಾನು ಸಮಿತಿಯ ಪರವಾದ ಸ್ವಾಗತ ಮಲ್ತಂದಿಲ್ಲ. ನಮ್ಮ ಉಪಾಧ್ಯಕ್ಷರಾಯನ ಪದ್ಮನಾಭ ಪಯ್ಯಡೆ ಮೇರ್ಲ ಬಂಡ ಸಂಘಡು ಸಕ್ರಿಯವಾದ ಮಸ್ತ್ ಬೇಲ ಮಲ್ದೇರು ನನ್ನ ಇತರ ನಮ್ಮ ಸಂಘದ ಉಪಾಧ್ಯಕ್ಷ ಆದಲ್ಲೇರು ಅರೆಲ್ಲ ಯಾನು ವಸೈದಾನು ಸಂಘದ ಪರವಾದ ಸ್ವಾಗತ ಮಲ್ತಂದಿಲ್ಲ. ಅಂಚನೆ ಐಆರ್ ಶೆಟ್ರು ನಮ್ಮ ಟ್ರೆಜರರ್ ಅದುಲ್ಲೇರು ಆರೆಲ್ಲ ಯಾನು ಹೃತ್ಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ಕಿಶೋರ್ ಕುಮಾರ್ ಉಲ್ಲೇರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದಲ್ಲೇರು ಅರೆಲ್ಲ ಯಾನು ಸ್ವಾಗತ ಮಲ್ತಂದಿಲ್ಲ. ಮುಂಡಪ್ಪ ಬೈಯಡೆ ನಮ್ಮ ವೆಸ್ಟರ್ನ್ ಸಬಬ್ದ ಕೋಆರ್ಡಿನೇಟರ್ ಅದುಲ್ಲೇರು ಸಮನ್ವಯಕರ ಅದುಲ್ಲೇರು ಆರು ನಂಗೆ ಮಾತೆರೆಗಳ ಒಂದು ಎಡ್ಡೆ ಹಿತವಚನ ಕೊರ್ಪಿನಾರು ಅರೆಲ್ಲ ಯಾನು ಹೃತ್ಪೂರ್ವಕವಾದ ವಸೈದಾನು ಸಂಘದ ಪರವಾದ ಪ್ರಾದೇಶಿಕ ಸಮಿತಿಯ ಪರವಾದ ಸ್ವಾಗತ ಮಲ್ತಂದಿಲ್ಲ. ಅಂಚನೆ ಹರೀಶ್ ಅಣ್ಣಲ್ಲರು ರಘುರಾಮಣ್ಣೆ ಬೈಸರಡ್ದು ಬೈದರು ಅರೆಲ್ಲ ಸ್ವಾಗತ ಮಲ್ತಂದಿಲ್ಲ. ಅಂಚನೆ ನಮ್ಮ ಪೂರ ರೀಜನಲ್ ಕಮಿಟಿದ ಚೇರ್ಮನ್ನಗಳು ಪೂರ ಬೈದರು ದಿವಾಕರಣ್ಣೆ ಭಾರಿ ಬೇಗನೆ ಬೈದರು ಮಸ್ತ್ ಕಾಪಾಯಾರೇನು ಅರೆ ಸೆಂಟ್ರಲ್ ಸಬಬ್ದ ಕೋಆರ್ಡಿನೇಟರ್ ಅದಲ್ಲರು ಅರೆಲ್ಲ ಯಾನು ಸ್ವಾಗತ ಮಲ್ತಂದಿಲ್ಲ. ಇನಿ ಎದುಡು ತೋಂಡ ಇಡೀ ಬಣ್ ಸಂಘನೇ ಎದುಡು ಕುಲ್ದಿಲ್ಲೆಕ್ಕ ಒಂದುಂಡೆಂಕ ಬಣ್ ಸಂಘದ ಪೂರ ಪದಾಧಿಕಾರಿನಗಲ್ಲೇರು ಸಮಯ ಮಸ್ತ್ ನಂಗೆ ಮುಂದಾದಬೋದು ಅಂಚ ಅದ್ಯಾನು ಪ್ರತಿವರೇನ ಪುದರ್ ಪನ್ಪುಜಿ ಬಂಟ ಸಂಘದ ಬೈದಿನ ಪ್ರತಿಯೊಂದು ಪದಾಧಿಕಾರಿಗಳು ಅಂಚನೆ ಪೂರ ರೀಜನಲ್ದ ಚೇರ್ಮನ್ನಗಳು ಇನಿ ಮೂಲಲ್ಲೇರು ಹೆಂಗೆ ಏರ ಬಂಡಿರುತ್ತೆ ಶಶಣ್ಣ ಈರಡೆ ಏತು ಮೋಕೆದುಲ್ಲೆ ಮೊಗಲಿಗೆ ಮೊಗಲ್ ಪೂರ ಇನಿ ಪೂರ ಚೇರ್ಮನ್ನಗಳು ಇನಿ ಈರ್ನಡೆ ಫಂಕ್ಷನ್ ಬೈದೇರು ಏನು ಬಂದಿರ ಅಂಚದು ಭಾರಿ ಖುಷಿದ ವಿಷಯ. ಅವಲ 4 ಗಂಟೆ ಬಿದ್ದಾಡ್ದಿನಗಳು ಇತ್ತ ಎಡಮರೆ ಗಂಟೆ ಆತಿನಿದೆ ಬತ್ತ ಮುಟ್ಟನಗ ಆಂಡಲಾಗಲು ಪಿರಬ ಬಂದೆ ಬರೋಡು ಬಂದೇ ಇಡೆ ಬೈದರು ನಿಗಲ್ಲಿ ಮಾತೆರೆಗಳ ಎನ್ನ ಹೃತ್ಪೂರ್ವಕ ಸ್ವಾಗತ. ಅಂಚೆನೆ ಇನ್ನು ಸೇರ್ದಿನ ಸಭಿಕೆರು ಮಾತಾಡಿದ ಮಲ್ಲ ಇನ್ನು ಏನ ಫಂಕ್ಷನ್ ಮಲ್ತಿಂಡಲ್ಲ ನಂಗೆ ಅವು ಒಂಜಿ ಎಡ್ಡೆ ಫಂಕ್ಷನ್ ಪನ್ಪಿನ ಒಂಜಿ ಉಂದಾವಡು ನಾಂಡ ನಂಗೆ ಸಭಿಕೆರ್ಬೋಡು ಅಂಚನಿಗಳು ಸಭಿಕೆರು ಮಸ್ತ್ ಜನ ಸೇರಿದರು ಒವೇ ಒಂಜಿ ಫಂಕ್ಷನ್ಗಳ ನಿಗಳು ಮಾತೆರ್ಲ ಸೇರಿದು ಪ್ರೋತ್ಸಾಹ ಕೊರ್ಪಾರು ಅಂಚ ಅದು ನಿಗಲೇನು ಮಾತೆರನ್ನ ಯಾನು ಸ್ವಾಗತ ಮಲ್ತಂದಿಲ್ಲ. ಪತ್ರಕರ್ತರು ಬೈದರು ಅಗಲಿನ ಸ್ವಾಗತ ಮಲ್ತಂದಿಲ್ಲ. ಸಶ್ಯನ ಕಾರ್ಯ ಮುಖಂಡ ಪಂಡ ಮಸ್ತ್ ಉಂಡು 3 ವರ್ಷೋಡು ಆರು ಮಸ್ತ್ ಸಾಧನೆ ಮಲ್ದೇರು. ಈ ಪ್ರಾಧಿಕಾರ ಸಮಿತಿ ಮಲ್ಪದಿನ ಕೆಲಸ ಆರು ಮಲ್ತು ಕೊಡ್ತಾರೆ ಸಮಯದ ಅಭಯ ಉಂಡು ವರದಿ ಓದಲಿಕ್ಕೆ ಜಾಣ ಮೇಲ್ಮೇಲೊಂಜಿ ಪನ್ಪೇನು 2009 ಈ ಸೈಡ್ ಆಯ್ಕಲ ಹರೀಶಣ್ಣನ ಅಧ್ಯಕ್ಷತರೋಡು ಶುರು ಆಯ್ನ ಈ ಸಮಿತಿ ಕೆಲವೊಂಜಿ ಎಡ್ಡೆ ಕಾರ್ಯನು ಬಂಟ ಬಾಂಧವರಿಗೆ ಅದು ಮಲ್ತೊಂದು ಬೈದಿನ ಹೊಸ ಇದಾನು ಪ್ರಾದೇಶಿಕ ಸಮಿತಿದ ಕಾರ್ಯಾಧ್ಯಕ್ಷರಾಯಿನ ಶಶಿಧರ್ ಕೆ ಶೆಟ್ಟಿ ಮೇರಿನ ಸಮಯಡು ಕೆಲವೊಂದು ಜನಪರ ಕಾರ್ಯಕ್ರಮ ಮಲ್ತಂದ್ರಿ ಅವೇನು ನಿಖಿಲೆದ್ರು ಜೀವನದುಲ್ಲೇನು 2014 ಇಂಚಿದ ಬನ್ನೊಂದಿಲ್ಲ. ಪ್ರತಿಭಾ ಶೆಟ್ಟಿ ಇಂಪು ಒಂಜಿ ವೀರ್ಯದ ಒಂಜಿ ವೈದ್ಯಕೀಯ ಗಾಸ್ತ್ರದ 10,000 ಕೊಡ್ತೇರು ಈ ಪ್ರದೇಶ ಸಮಿತಿ ಹಿಡಿದು. ಅಂಚನೆ ಬೇಬಿ ಶೆಟ್ಟಿ ಬಂದು ಒಂಜಿ ವೈದ್ಯಕೀಯ ಗಾಸ್ತ್ರದ 80,000 ರೂಪಾಯಿ ನಮ್ಮ ಮುಳುಂಬು ದೊಡ್ಡ ಮನೆ ಶ್ರೀಮತಿ ಕಮಲಾ ಶೆಟ್ಟಿ ಪ್ರೀತಿಯ ಪಾತ್ರರಾಗಿರುವಿರಿ. ನೀವು ಮುಂಬಯಿಯ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀರಿ. ಯಶಸ್ವಿ ಉದ್ಯಮಿಯಾಗಿರುವ ತಾವು ಸಮರ್ ಪಾರ್ಕ್ ಹೋಟೆಲ್ ಮತ್ತು ಹೋಟೆಲ್ ಪ್ರಸಾದ್ ಇಂಟರ್ನ್ಯಾಷನಲ್ಯ ಮಾರಕರಾಗಿರುವಿರಿ. ಹಾಗೆಯೇ ಉಡುಪಿಯಲ್ಲಿ ಸಮರ್ ಪಾರ್ಕ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಪ್ರೈವೇಟ್ ಲಿಮಿಟೆಡ್ ಹೊಂದಿರುವ ತಾವು ಉತ್ತಮ ಸಮಾಜ ಸೇವಕರಾಗಿ ತಾವು ಮಾಡಿದ ಸಮಾಜಪರ ವೃತ್ತಿಗಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಉತ್ತಮ ಹುದ್ದೆಗಳನ್ನು ತಾವು ಆರಿಸಿ ಬಂದಿದೆ. ನಮ್ಮ ಮಾತೃ ಸಂಸ್ಥೆ ಬಂಟರ ಇನಿತ ನಮ್ಮ ಕಾರ್ಯಕ್ರಮಕ್ಕೂ ಮುಖ್ಯ ಅತಿಥಿಯಾದ ಬೈದಿನ ಆಯ್ಕಲ ಹರೀಶ್ ಶೆಟ್ಟಿ ನಮ್ಮೊಟ್ಟುಲ್ಲೇರು. ನಮ್ಮ ಮಾತೃ ಸಂಸ್ಥೆಯ ಬಂಟರ ಸಂಘದ ಸದಸ್ಯಯಾದ ಗುರ್ಕರೆಯಾದ ಸಮಾಜ ಬಾಂಧವ್ಯನ ಪ್ರತಿಭೆನ ವಿಶ್ವ ಮಟ್ಟಡು ಗುರ್ತ ಮಲ್ತುಕೊರಿನ ಹಿರಿಮೆ ಗರಿಮೆದ ಆಯ್ಕಲ ಹರೀಶ್ ಶೆಟ್ಟಿಗೆ ಸಲೋಡಾಯಿನ ಸಂಘಟನೆ ಎಂಚ ಇಪ್ಪೋಡು ನಾಯಕತ್ವದ ಗುಣ ವಾ ರೀತಿಡಿ ಇಪ್ಪೋಡು ಪನ್ಪಿನೇವೇನು ಅವು ನಮ್ಮ ಅರಡ ಕಲ್ಪೋಡು. ಬಂಟ ಸಮಾಜದ ಶಕ್ತಿ ಕೇಂದ್ರವಾದ ವಿಶ್ವ ಕಲೋತ್ಸವ ವಿಶ್ವ ಕ್ರೀಡೋತ್ಸವ ಮಲ್ತದ ತೋಜೈನ ಸಾಧಕೆಯಾರು ವರ್ಮ ಪ್ರಾದೇಶಿಕ ಸಮಿತಿದ ಕಲ್ಪನೆಯನ್ನು ಮಲ್ತದ
ನಮ್ಮ ಸಮಾಜದ ಜೋಕುಲು ವಿದ್ಯಾವಂತರಾದ ಬೆಲೆಗೋಡು ಪಂಪಿನ ಇಚ್ಚೆಡು ಉಪಾಧ್ಯಕ್ಷರೈನ ಪದ್ಮನಾಭ ಪಯ್ಯಡಿಲ್ಲೇರು ಅರೆಗ್ಲ ಸಾಲು ಪೂತಗೊಚ್ಚೊಟ್ಟು ಸನ್ಮಾನ ಮಲ್ಪಡು ಬಂದು ಪ್ರಾದೇಶಿಕ ಸಮಿತಿದ ಸಚಿದಾರ ನಡಕೆ ಏನೊಂದಲ್ಲ ಪದ್ಮನಾಭ ಪಯ್ಯಡೆ ಉಪಕಾರ್ಯಾಧ್ಯಕ್ಷರು ಬಂಟರ ಸಂಘ ಮುಂಬೈ. ಅಂಚೆನೆ ವಸೈದಾನು ಪ್ರಾದೇಶಿಕ ಸಮಿತಿಗೆ ಬೆರಿ ಸಹಾಯ ಕೊರ್ದು ಮಸ್ತ್ ಎಂಕಲಿಗೆ ಸಹಾಯ ಮಲ್ಪನ ಪಶ್ಚಿಮ ವಲಯದ ಸಮನ್ವಯಕರಾಯನ ಮುಂಡಪ್ಪ ಪಯ್ಯಾಡೆ ನಮ್ಮಟ್ಟುಲ್ಲೇರು ಅರೇನ್ಲ ಮಾನಾದಿಗೆದ ಕುರ್ಚಿಡಿ ಕುಲ್ಲೋಡು ಬಂದಕ್ಕೆ ಏನೊಂದಲ್ಲ ವಸೈದಾನು ಪ್ರಾದೇಶಿಕ ಸಮಿತಿ ಅರೇನು ಮಾನಾದಿಗೆದ ಕುರ್ಚಿಡಿ ಕುಲ್ಲದು ಊರಿನ ಪ್ರತಿಷ್ಠಿತ ಬಂಟ ಮನೆತನದ ಕುರಿಯಾಲ ಗುತ್ತಿನ ಶ್ರೀ ಶ್ರೀನ ಪಯ್ಯಡೆ ಹಾಗೂ ಶ್ರೀಮತಿ ಗಿರಿಜಾ ಪಯ್ಯಡೆಯವರ 9 ಜನ ಮಕ್ಕಳಲ್ಲಿ 7ನೇವರು ತಾವು ಚಂದ್ರನಾಥ ಶಾಲೆ ಅರಳ ಇಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಸರಕಾರಿ ಶಾಲೆ ಬೆಂಜನ ಪದವು ಇಲ್ಲಿ ಪ್ರೌಢಶಿಕ್ಷಣವನ್ನು ಮುಗಿಸಿ SVS ಕಾಲೇಜ್ ಬಂಟ್ವಾಳ ಇಲ್ಲಿ BCom ಪದವೀಧರರಾಗಿರುವಿರಿ. ಜೀವನದ ಮುಂದಿನ ದಾರಿಗಾಗಿ 1978ರಲ್ಲಿ ಮುಂಬೈಗೆ ಆಗಮಿಸಿ ತಮ್ಮ ಅಣ್ಣರಾದ ಶ್ರೀ ರಮನಾಥ ಪಯ್ಯಡೆಯವರೊಂದಿಗೆ 20 ವರ್ಷಗಳಿಂತಲೂ ಹೆಚ್ಚು ಸಂಜೋಗ್ ಹೋಟೆಲ್ ಬೋರೆಯಲ್ಲಿ ಪೂರ್ವ ಹಾಗೂ ಹೋಟೆಲ್ ಪಯ್ಯಡೆ ಇಂಟರ್ನ್ಯಾಷನಲ್ ಕಾಂಜೋಲಿ ಇಲ್ಲಿ ಹೋಟೆಲ್ ಉದ್ಯಮಿಯಾಗಿ ಶ್ರಮಿಸಿದ್ದೀರಿ. ಅಣ್ಣ ಶ್ರೀ ರಮನಾಥ ಪಯ್ಯಡೆಯವರ ಮಾರ್ಗದರ್ಶನದಲ್ಲಿ ಪಳಗಿದ ತಾವು ಅವರ ನಿಧನದ ನಂತರ ತಾವು ತಮ್ಮದೇ ಆದ ಹೋಟೆಲ್ ಸ್ವಾಗತ್ ಬೋರೆಲ್ಲಿ ಪೂರ್ವ, ಹೋಟೆಲ್ ಸುಸ್ವಾಗತ್ ಟಾಟಾ ಸ್ಟೀಲ್ ಎದುರು, ಗಿರಿಜಾ ಪಯ್ಯಡೆ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಕಲ್ಯಾಣ್, ಹೋಟೆಲ್ ಸುಸ್ವಾಗತ್ ಮಿರಾ ರೋಡ್ ಮತ್ತು ಸಾಗರ್ ಸಂಗಮ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಹೀಗೆ ಹಲವಾರು ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದ್ದೀರಿ. ತನ್ನ ಬಾಲ್ಯದಿಂದಲೇ ನಾಟಕ ಹಾಗೂ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಅಭಿರುಚಿ ಇಟ್ಟ ತಾವು ಯಕ್ಷಗಾನ ವೇಷಧಾರಿಯಾಗಿ ಅಭಿನಯಿಸಿದ್ದೀರಿ. 1988ರಂದು ಶ್ರೀ ರಘುನಾಥ್ ಶೆಟ್ಟಿ ಮತ್ತು ಶ್ರೀಮತಿ ಕುಸುಮ ಆರ್ ಶೆಟ್ಟಿ ಅಬ್ಬೆಟ್ಟುಗುತ್ತು ಮಂಗಳೂರು ಇವರ ಮಗಳು ಅಮೃತ ಇವರನ್ನು ಮದುವೆಯಾಗಿ ದಾಂಪತ್ಯ ಜೀವನದಲ್ಲಿ ಕಾಲಿರಿಸಿ ಆರತಿಗೊಬ್ಬಳು ಮಗಳು ಮತ್ತು ಕೀರ್ತಿಗೊಬ್ಬ ಮಗ ಎಂಬಂತೆ 2 ಮಕ್ಕಳ ತಂದೆಯಾಗಿರುವಿರಿ. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದ ಚಂದ್ರನಾಥ ಶಾಲೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಕಳೆದ 12 ವರ್ಷಗಳಿಂದ ಸಮವಸ್ತ್ರ ಹಾಗೂ ಧನ ಸಹಾಯವನ್ನು ವರ್ಷಂಪ್ರತಿ ನೀಡುತ್ತಾ ಬಂದವರು ತಾವು. ಅಂಚನೆ ಕುಡೂರಿ ನಮ್ಮೊಟ್ಟು ಜೊತೆ ಕಾರ್ಯದರ್ಶಿ ಬಂಟರ ಸಂಘ ಮುಂಬೈ ಕಿಶೋರ್ ಕುಮಾರ್ ಕುತ್ಯಾರ್ ಆರೇನ್ಲ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರೈನ ಶಶಿಧರ್ ಕೆ ಶೆಟ್ಟಿ ಪೂತಗುಚ್ಚ ಕುರಿತು ಸ್ವಾಗತ ಮಲ್ಪಡು. ಕಿಶೋರ್ ಕುಮಾರ್ ಕುತ್ಯಾರ್ ಬಂಟರ ಸಂಘ ಮುಂಬೈ ಜೊತೆ ಕಾರ್ಯದರ್ಶಿ ಸ್ವೀಕಾರ ಮಲ್ತದ್ದು ಅಗಲಿನ ದತ್ತಗೆ ತೊನ್ನ ನಿರ್ಣಯನಿಗೆ ತೊಂದರೆ ಇಂದು ಪಂಡ್ರೆ ಖುಷಿ ಹಾಕೊಂಡು ಅಂಚಾದ ಯಾನ್ ಆಗಲ್ಲ ಪೂರ ಪುದರ್ ಪಂಪ ಆ ಪುದರನ್ನು ಓದು ಪನ್ನೆರಡು ಬೊಕ್ಕ ವಿಜಯ್ ಟ್ರೆಜರರ್ ವಿಜಯ್ ಶೆಟ್ಟಿ ಬತ್ತ ತೆಗೆದು ಆ ಆಗಲ್ಲ ಚೆಕ್ಕನಿಗೆ ಸ್ವೀಕಾರ ಮಲ್ಪೋಲಿ. ದೀಕ್ಷಾ ಕೃಷ್ಣ ಶೆಟ್ಟಿ, ಪ್ರಜ್ಞಾ ಚಂದ್ರಾಹ ಶೆಟ್ಟಿ, ರಶ್ಮಿತಾ ರಮೇಶ್ ಶೆಟ್ಟಿ, ಪವಿತ್ರ ಜಗನ್ನಾಥ್ ಅಲ್ವಾ, ಸುಷ್ಮಿತಾ ಸುಧಾಕರ್ ಶೆಟ್ಟಿ, ವಿಖ್ಯಾತ್ ವಿಶ್ವನಾಥ್ ಶೆಟ್ಟಿ, ಮೋಕ್ಷ ಉಮೇಶ್ ಶೇಣವ, ಸಾಕ್ಷಿ ರಮೇಶ್ ಶೆಟ್ಟಿ, ವಿನುತಾ ರಮಾನಂದ್ ಶೆಟ್ಟಿ, ಪೂರ್ಣಿಮಾ ಶೇಖರ್ ಶೆಟ್ಟಿ, ಪ್ರೇರಣಾ ರಾಮ ಶೆಟ್ಟಿ, ಕಾಮಿನಿ ಶೇಖರ್ ಶೆಟ್ಟಿ, ನೇಹಾ ಶೆಟ್ಟಿ, ಅನನ್ಯ ಸುಧಮ್ ಶೆಟ್ಟಿ, ನಿತ್ಯ ಹರೀಶ್ ಶೆಟ್ಟಿ, ರಕ್ಷಿತಾ ಶಿವಾನಂದ್ ಶೆಟ್ಟಿ, ಧನ್ಯ ಹರೀಶ್ ಹೆಗ್ಡೆ, ರಕ್ಷಾ ಜಯರಾಮ್ ಶೆಟ್ಟಿ, ಶ್ರೇಯಾ ಸಂತೋಷ್ ಶೆಟ್ಟಿ, ಛಾಯಾ ದೇವರಾಜ್ ಹೆಗ್ಡೆ, ಸುದೀಕ್ಷಾ ಸುರೇಶ್ ಶೆಟ್ಟಿ ಒಂದು ಪೂರ ಪಂಜೋಕುಲು ಈತ ಆಂಜೋಕುಲ್ನ ಪುದರೆ, ಗಗನ್ ಕುಮಾರ್ ಸತ್ಯಾನಂದ್ ಶೆಟ್ಟಿ, ಸಚಿನ್ ಹರೀಶ್ ಶೆಟ್ಟಿ, ಪಿಯೂಷ್ ಎ ಶೆಟ್ಟಿ, ಗಗನ್ ಕುಮಾರ್ ಸತ್ಯಾನಂದ್ ಶೆಟ್ಟಿ, ಆಯುಷ್ ಅರುಣ್ ಶೆಟ್ಟಿ, ನಿತ್ಯ ರಮಾನಂದ್ ಹೆಗ್ಡೆ, ಗಗನ್ ರಾಜು ಶೆಟ್ಟಿ, ಪವನ್ ಕುಮಾರ್ ರಾಯ್, ಸೂರಜ್ ದಿವಾಕರ್ ಶೆಟ್ಟಿ, ಪಿಯೂಷ್ ಅಶೋಕ್ ಶೆಟ್ಟಿ, ಯಕ್ಷ ಪ್ರಕಾಶ್ ಶೆಟ್ಟಿ, ಆದಿತ್ಯ ಅಶೋಕ್ ಶೆಟ್ಟಿ ಪಂದು ಧನ್ಯವಾದ ಅರ್ಪಣೆ.
10,000 ನಗದು ನೆನಪಿನ ಕಾಣಿಕೆ ಬೊಕ್ಕ ಪೂತಗುಚ್ಚ ಸಾಲದೊಟ್ಟಿಗೂ ಕರ್ನೀರೆ ವಿಶ್ವನಾಥನ್ನಿ ಬೊಕ್ಕ ಅರ್ನಮಗೆ ಪೃಥ್ವಿರಾಜ್ ಶೆಟ್ಟಿ ಕರ್ನೀರೆ ಕೊರಡು ಬಂದು ಕೇಳೊಂದಿಲ್ಲ ಮಾತಾ ಬಿನ್ನೆರ್ನಗಳು ವೇದಿಕೆ ಬರ್ತದೆ ಈ ಶ್ರೀಧರಣ್ಣನ ನೆನಪಿನ ಕಾಣಿಕೆಯನ್ನು ಮಾತೆಲ್ಲ ಸಹಾಯ ಕೊಲ್ಪಡು ದೇಪಂಡ ಶ್ರೀಧರಣ್ಣೆ ಈ ಪ್ರಾದೇಶಿಕ ಸಮಿತಿನ ಮಸ್ತ್ ಬೆಂತೇರು ಅರ್ನ ಇನಿ ಪೊಟ್ಟ ತುಣ ನಮಕೇನುಂಡು ಶ್ರೀಧರಣ್ಣೆ ನಮ್ಮೊಟ್ಟೆ ಉಳ್ಳೇರು ದಾಲ ಆತಿಜಾರಿಗೆ ಪುನಃ ಅಡೆಮುಟ ನಮಕ್ ಬೇಜಾರ ಒಂದುಂಡು ಆ ಪ್ರೀತಿ ವಿಶ್ವಾಸ ನಿಖರ ಮಾತಾಡ ನನ್ನ ತಿಪ್ಪಡು ಆ ಶ್ರೀಧರಣ್ಣಗೆ ಅರ್ನ ಆತ್ಮಗೂ ಶಾಂತಿ ಸಿಕ್ಕಡು ಬಂದು ಕುಡರ್ಮ ಎಂಕಲು ಕೇಳೊಂದಿಲ್ಲ ಹೊಸ ಇದಾನು ಪ್ರಾದೇಶಿಕ ಸಮಿತವಾದು ಸಚಿದಾರನಲ್ಲಿ ಕೂಡ ಒಂದುಂಟು ನಗದು ನೆನಪಿನ ಕಾಣಿಕೆ ಪೂಲ ಪಕ್ಕ ಪೂಜೆ ಗುಚ್ಚದೊಟ್ಟಿಗೂ ಸ್ವಾಗತ ಮಾಡ್ಕೊಂಡಲ್ಲ ಪ್ರಿಯಾಂಕಾ ವಿಶ್ವನಾಥ್ ರೈ ಪ್ರಾರ್ಥನಾ ಸುಧಾಕರ್ ಶೆಟ್ಟಿ ಪ್ರತಿಭಾ ಪುರಸ್ಕಾರದ ಮೂಲಿ ಜೋಗಲು ವೇದಿಕೆ ಬರಲು ಪರಿಪೂರ್ಣದ ಮಾರಿ ನಿರೂಪಣೆ ಅದಕ್ಕೆ ಮಾತೆಲ್ಲ ನಿಗಳು ಅನ್ನ ಸನ್ಮಾನಗೂ ಮಾತೆಲ್ಲ ಗೌರವ ಕೇಳೋದಿಲ್ಲ ಮಾತೆಲ್ಲ ತಪ್ಪಲೆ ದೊಡ್ಡ ಹಚ್ಚ ಹಸುರಿನ ಹರಿದ್ವರ್ಣದ ತೆಂಗು ಕಂಗು ತಾಳೆ ಬಾಳೆ ಬೆಳೆ ಪೈರು ಕಾಡು ಗುಡ್ಡಗಳಿಂದ ಕಂಗೊಳಿಪ ಸಿರಿಬೂಡು ನೇತ್ರಾವತಿ ಜೀವನದಿ ನೆವಿರಾಗಿ ಹರಿಯುತ್ತಾ ಹಳ್ಳ ಕೊಳ್ಳ ಕೆರೆ ಬಾವಿಯು ತುಂಬಿ ತುಳುಕಿ ಜನ ಜಾನುವಾರು ಪ್ರಾಣಿ ಪಕ್ಷಿ ಜೀವ ಜಂತುಗಳು ಸಂತೃಪ್ತಿಯಿಂದ ಬಾಳಿ ಬದುಕುವ ಗೋಪುರಗಳಿಂದ ಧನಾತ್ಮಕ ಭಾವಕಿರಣಗಳು ಹರಡಿ ಸಾಮರಸ್ಯದಿಂದ ಬೀಗುವ ಬಂಟವಾಳದ ಬಂಟ ನಮ್ಮ ಇಂದಿನ ನೆಂಟ ಮಾತಿನಲ್ಲಿ ಕಚಗಳು ಇಡುವ ತುಂಟ ಅಶೋಕ್ ಪಕ್ಕಳ ಅಜ್ಜಿಬೆಟ್ಟು ಗ್ರಾಮದ ಬಾಳಿಕೆಗುತ್ತು ಶ್ರೀ ಸನ್ನಿಧಿ ಶ್ರೀ ಎಂ.ಎ. ಪಕ್ಕಳ ಮತ್ತು ಶ್ರೀಮತಿ ನಾಗಮ್ಮ ಪಕ್ಕಳ 3 ಮಕ್ಕಳಲ್ಲಿ ಕಿರಿಯವರು ಬಂಟರ ಸಂಘದ ಮುಖವಾಣಿ ಬಂಟರವಾಣಿಯ ಗೌರವ ಪ್ರಧಾನ ಸಂಪಾದಕರಾಗಿ ಅರ್ಥಪೂರ್ಣ ಸಂಪಾದಕೀಯದೊಂದಿಗೆ ಬಂಟರವಾಣಿ ಮಾಸಪತ್ರಿಕೆಯ ಆಕರ್ಷಣೆಯ ಹೊಸ ದಿಶೆ ತೋರಿಸಿದ್ದೀರಿ. ಸಂಘದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕೋಶಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿರುವಿರಿ. ಸ್ವಾಗತ ಸೋಲ್ಮೇಲು ನಮ್ಮ ವಲಯದ ಸಮನ್ವಯಕರೇನ ಮುಂಡಪ್ಪ ಪಯಡ ಮೆರಡ ರಡ್ಡು ಪಾತೆರ ಸಿದ್ಧಿವಿನಾಯಕ ದೇವರ ನೆನೆತೊಂದು ಕಟೀಲ್ ದಪ್ಪೆನ ಮನಸಾರ ಅಡ್ಡ ನೆನೆತದ ಅಡ್ಡ ಬೂಡ್ದು ಮಹಾಲಕ್ಷ್ಮೀ ದೇವರನಿಗೆ ಅಡ್ಡವಿರಗದು ಇನ್ನಿತ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಬಂಟರ ಸಂಘದ ಪ್ರಭಾಕರಣ್ಣ ಬೊಕ್ಕ ವೇದಿಕೆಡು ಇತ್ತಿನ ಗಣ್ಯ ವ್ಯಕ್తులు ಬೊಕ್ಕ ನಿತ್ತ ಉಪ ಮಹಾಪೌರಾಯುಕ್ತ ಉಮೇಶ್ ನಾಯ್ಕರೆ ರೀಜಿಯನ್ದ ಚೇರ್ಮನ್ ಶಶಿಧರಣ್ಣ ಬೊಕ್ಕ ಬಂಟ್ ಸಂಘದ ಪೂರಾ ಪದಾಧಿಕಾರಿಗಳು ಅಂಚನೆ ಹೊಸದಾನದ ಪೂರಾ ಪದಾಧಿಕಾರಿಗಳು ಅಕ್ಲೇ ಪೂರ ನಮಸ್ಕಾರ ಮಲ್ತೊಂದು ನಮ್ಮ ಪ್ರೀತಿದ ಬಂಧುಲು ನಮ್ಮ ಬಂಟ ಬಾಂಧವ್ಯರು ಎದುರು ಸೇರೊಂದುಲೇರು ಅಕ್ಲೆಗಳ ನಮಸ್ಕಾರ ಮಲ್ತದೆ ಹಿರಿಯಗಳ ಆಶೀರ್ವಾದ ತಂದು ಕಿರಿಯಕ್ಲೆಗೆ ನಮಸ್ಕಾರ ಮಲ್ತದೆ ಒಂಜೆರಡು ಪಾತ್ರ ಪಣೊಂದುಲ್ಲ ಇಡೇ ಎಂಕಲು ಆಜಿ ವರ್ಷದುಂಚಿ ರೆಗ್ಯುಲರ್ ಬರೊಂದುಲ್ಲೆ ಅಂತ ಅಂಡ ಇಡೇ ಬನ್ನಾಗ ಫಸ್ಟ್ ಆ ಶ್ರೀಧರಣ್ಣನ ಏಪಲ ಎನ್ನುಂಡು ಆರು ಒಂಜಿ ಏತು ಎಡ್ಡೆಡೆ ಮಾತರೆನ್ನ ಎಡ್ಡೆಡೆ ಈ ರೀಜನ್ಡು ಎಡ್ಡೆ ಕೆಲಸ ಮಲ್ತೊಂದಿತ್ತೇರು ಅರ್ನ ವೈಫ್ ಉಷಕ್ಕಲ ಮೂಲ ಮಾತ ಲೇಡೀಸ್ ವಿಂಗಡ್ ಆ್ಯಕ್ಟಿವ್ ಆದ ಕೆಲಸ ಮಲ್ತೊಂದಿತ್ತೇರು ಅಂಚ ಇಡೆ ಬನ್ನಾಗ ಏಪಲ ಅಕ್ಲನ ನೆನೆಪಾಪುಂಡು ಮೂಲು ಕಲ್ಚರಲ್ ಮುಕಲ್ನ ಕಲ್ಚರಲ್ ಎಜುಕೇಷನ್ ಬೊಕ್ಕ ಮೆಡಿಕಲ್ ಕ್ಯಾಂಪ್ಲ ಆದಿತ್ತಂಡು ಮಾತ ವಿಷಯಡ್ಲ ಎಡ್ಡೆಡ್ಡೆ ಕೆಲಸ ಮಲ್ದೇರು ಮುಲ್ತ ಲೇಡೀಸ್ ವಿಂಗ್ನ ಮಹಿಳಾ ವಿಭಾಗ್
ಪೋಯ್ ಸರ್ತಿ ಒಂಜಿ ಕಲ್ಚರಲ್ದ ಒಂಜಿ ನಮ್ಮ ಟ್ರೆಡಿಷನಲ್ ಪೂರ ಡೆಕೋರೇಷನ್ ಮಲ್ತುದಿತ್ತೇರಿ ಇಂಕ್ಲೆಗೆ ಏಪಲ ಮರತ್ ಪೋಂದು ಆ ಸ್ಟೇಜ್ ನಮ್ಮ ಊರುದ ಇಲ್ಲಗ್ ಪೋಯ್ನಂಚ ಈ ಸರ್ತಿ ಒಂಚೂರು ಕಡಿಮೆ ತೋಜುಂಡು. ಮೂಲು ಶಶಿ ಅಣ್ಣೆ ಆರ್ನ ಕಾಂಟ್ರಿಬ್ಯೂಷನ್ ಈ ರೀಜನ್ಡ್ ಏತು ಉಂಡು. ಪ್ರತಿ ಸರ್ತಿಲ ಆರ್ನ ಹೋಟೆಲ್ಡ್ ಪೂರ ಪ್ರೋಗ್ರಾಮ್ ದೀಪೇರು ಐಡ್ದೊಕ್ಕ ಭಾರಿ ಎಡ್ಡೆಡೆ ಆರ್ಗನೈಸ್ ಮಲ್ತೊಂದುಲ್ಲೇರು. ಈತೆ ನೆಟ್ಟ ನಮ್ಮ ಮಾತ ಈ ರೀಜನ್ ಎಡ್ಡೆ ಕೆಲಸ ಮಲ್ತೊಂದುಂಡು. ಅಂಚೆನೆ ನನಲ ದೇವೇರಕ್ಲಿಗೆ ಎಡ್ಡೆಡ್ಡೆ ಕೆಲಸ ಮಲ್ಪೆರೆ. ಈ ರೀಜನ್ ಭಾರಿ ಮಿತ್ತು ಬರಿಯರೆ ದೇವೇರು ಅಕ್ಕಲ್ನ ಬೇರಿ ಸಹಾಯ ಉಪ್ಪಡು ಮಾತೆರೆಗ್ಲ ಎಡ್ಡೆ ಅವಡು ಪಂಡದಿ ಎನ್ನ ರಡ್ಡ ಪಾತೆರ ಉಂಟ. ಬೀಂಡಿ ಬದ್ದಾಪುರ ಸುಬ್ಬಯ್ಯನ್ನೇ, ನೀವು ಮೈದ ಕಾಂದೇಶ್ ಭಾಸ್ಕರನ್ನೇ, ಸಿಟಿ ರಿಜನ್ದ ಭುಜಂಗನ್ನೇ, ದೈಸರ್ ಜೋಗೇಶ್ವರಿದ ವಿಜಯ ಬಂಡರ್ಲು, ಅಂಜನೆ ಅಂದೇರಿ ಬಾಂಧ್ರದ ಗುಣಪಾಲನ್ನೇ, ಬಂಟರ ಸಂಘ ಮುಂಬೈದ ಸಾಂಸ್ಕೃತಿಕ ವಿಭಾಗದ ರವೀಂದ್ರನಾಥ್ ಬಂಡರ್ಲು ನಮ್ಮ ಒಟ್ಟುಲ್ಲೇರು. ದೊಂಬಲಿ ರಿಜನ್ದ ರಾಜು ಬಂಡರ್ಲು ಧೈರ್ಯ ವೇದಿಕೆ ಬರಡು. ನವೀನ್ ಶೆಟ್ಟಿ ಇನ್ನ ಬಾಲಿಕೆ, ಕನ್ನಡ ವೆಲ್ಫೇರ್ ಸೊಸೈಟಿ ಘಾಟ್ಕೋಪರ್, ವಿಠಲ್ ಅಲ್ವಾ, ಹರೀಶ್ ಶೆಟ್ಟಿ ಯರ್ಮಲ್, ಪ್ರವೀಣ್ ಶೆಟ್ಟಿ ವಸೈ ನಗರ ಸೇವಕ್, ಅಶೋಕ್ ಶೆಟ್ಟಿ ಬೆರ್ಮುದೆ ಕಲ್ಪವೃಕ್ಷ ಧೈರ್ಯದ ಆರ್ಲ ವೇದಿಕೆ ಬರಡು. ಪೆರ್ಮೇಡ್ ಲೆತ್ತದು ಸಹಕಾರ ಮಲ್ತು ಕಳಪುಣ್ಣ ತಾನ ತನ್ನಾಗ ಸಾಲ ಭೂತೋದ್ಯೋಗ ಸ್ವಾಗತ ಮಲ್ತದಲ್ಲಿ ನಮ್ಮ ಪ್ರಾದೇಶಿಕ ಸಮಿತಿ ಕಾರ್ಯಾಧ್ಯಕ್ಷರು ವೀರರ್ ನಾಲಸುಬರ ಕರ್ನಾಟಕ ಸಂಘದ ಅಧ್ಯಕ್ಷರೇನ ಸದಾಶಿವ ಕರ್ಕೇರ, ಅಂಜನೆ ಬೋಲೂರು ಆನಂದ್ ಶೆಟ್ಟಿ ವೇದಿಕೆ ಬರಡು. ಬೋಲೂರು ಆನಂದ್ ಶೆಟ್ಟಿ ಏನಿತ ಈ ಚಾವಡಿದ ಲೇಸಿಗೆ ಮಸ್ತ್ ಜನ ಡೋನರ್ನಗುಲ್ಲೇರು. ಗುರ್ಮೆ ಹರೀಶನ್ನೆ ಹೋಟೆಲ್ MM, ಅಂಜನೆ ಶ್ರೀ ರತ್ನಾಕರ್ ಶೆಟ್ಟಿ ಹೋಟೆಲ್ ಡ್ರೀಮ್, ರಮೇಶ್ ಶೆಟ್ಟಿ ಹೋಟೆಲ್ ಸ್ವಾತಿ, ಸುಮನ್ ಭಂಡಾರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಸೈ, ರಮೇಶ್ ಶೆಟ್ಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಸೈ, ಅಶೋಕ್ ಶೆಟ್ಟಿ ಇಂಡಸ್ಟ್ರಿಯಲ್ ಎಸ್ಟೇಟ್. ವರ್ಮ ರೀಜನ್ದ ಪೂರಾ ಚೇರ್ಮನ್ನಗಳು ಪಾಗ ಮಸ್ತ್ ಜನ ಪದಾಧಿಕಾರಿಗಳು ಬೋದರು. ಅವು ಅಂಚನೆ ಬೇತೆ ಬೇತೆ ಕಾರ್ಯಾಧ್ಯಕ್ಷರು ಹೋದರು. ಬಂಟರ ಸಂಘದ ಭಾರಿ ಸಂಖ್ಯೆ ಬೋದಿrini ಎಡ್ಮೆನೆ ವಾರ್ಷಿಕೋತ್ಸವ ಐತೊಟ್ಟಿಗೂ ಪತ್ತನಾಜದ ಪ್ರೊಡ್ಯೂಸರ್ಲು ಎಲ್ಲೇರು ನಮ್ಮ ಇನಿ ಎಡ್ಮನೆ ವಾರ್ಷಿಕೋತ್ಸವ ಶಶಿಧರಣ್ಣೆ ಬಂಟರ ಸಂಘದ ಏತು ಪದಾಧಿಕಾರಿಗಳಿಲ್ಲಾರ ಏತು ಕಾರ್ಯಾಧ್ಯಕ್ಷರು ಇಲ್ಲಾರ ಆಗಲೇನು ಒರಿಯನ್ನ ಬುಡಂದೆ ಇನಿ ಪೂರಾ ಲೇದಿರು ಒಂದು 3 ವರ್ಷದ ಒಂದು ಮುಲ್ತ ಒಂಜಿ ಕಡೆತ ಕಾರ್ಯಕ್ರಮ ಅಂಜ ನಿಗಲೆ ಮಾತೆರೆಗಲ ಯಾನ್ ಈ ವರ್ಷದ ಆನೆ ಹಮಾರಾ ಸಾಥ್ डिप्टी मेयर साहब है, आदरणीय डिप्टी मेयर साहब नाइक साहब है. आप 2 घंटे के लिए हम आप भी शेट्टी बन जाइए. आपका आदर स्वागत करता है. अंजने ಸೇರ್ ದಿನ ಮಾತೆರೆಗಲ ನಮ್ಮ ದೀಪಾವಳಿದ ಶುಭಾಶಯ ಸಂದವೆ. ಇನಿಗೆ ನಮ್ಮ ಬಂಟರ ಸಂಗೋಡು ಒರಂಬ ರೀಜನ್ ಉಂಡು. ಒರಂಬ ರೀಜನ್ ಬಂಡಗ ನಮ್ಮ ಬಂಟರ ಸಂಘ ಒಂಜಿ ಭಾರಿ ಪವಿತ್ರ ಜಾಗ ಒಂಜಿ ದೇವಸ್ಥಾನ ಐತಿ ಲೆಕ್ಕ. ಆ ಒರಂಬ ರೀಜನ್ ಬಂಡಗ ನಮ್ಮೂಡು
ಮಾಗಣೆ ಮಣ್ಪೇರು ಒಂಜಿ ದೇವಸ್ಥಾನ ಒಂಜಿ ಊರುಡು ಒಂಜಿ ಮಾಗಣೆ ಅಂಜ ನಂಗೆ ಬಂಟರ ಸಂಘೋಗು ಒರ್ಮ ಮಾಗಣೆ ಎಂದು ಬನ್ನಲಿ ಆ ಮಾಗಣ್ಯದ ಕಾರ್ಯಾಧ್ಯಕ್ಷಗಳು ಆ ಮಾಗಳೆ ಇಲ್ಲದ ಒಂಜಿ ಗುತ್ತಿನಾರಲ್ಲ ಬನ್ನಲಿ ಅಂಚಿನ ಕೆಲಸ ಅಗಲು ಪೂರಾ ಒರ್ಮ ಮಾಗಣೆದಗಲ್ಲ ಇನಿಕ್ ಭಾರಿ ಒಂಜಿ ಪೊರುಳುಡು ಭಾರಿ ಒಂಜಿ ವೈಭವಡು ಮಲ್ತೊಂದುಲ್ಲ పద నిరీశ శివనివేదనగా వనివేదనగా పలికెను పదము పరేశ నీలకంఠరా చాలి పొందరా కరుణతో ననుగనరా నీలకంఠరా శైల మందిరా మొరవిని బదులిడరా తలగడలా నొక్కేస్తే ఏమైతాది మస్తు మాస్ వస్తాది బెస్ట్ ఊప్ వస్తాది హై 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 రాయే రాయే నా రాకాసే నువ్వే బయటేసి అట్టా దోపేస్తే టాపులేసి పోదే పోదే పప్పో టాపులేసి పోదే పోదే పప్పో రారో రారో నా శివ కాసి అగ్గి రాజేసి సిగ్గు పేర్చేస్తే టాపులేసి పోదే పోదే పప్పో టాపులేసి పోదే పోదే పప్పో చెట్టు మీద మ్యాంగోలా నువ్వెంత చక్కగున్నావే చాకు లాంటి పిల్లాడే ఎంత షార్పుగున్నాడే చాకొచ్చి మ్యాంగో కోస్తే టాపులేసిపోతే కన్నే కొట్టాబంటే టాపులేసిపోతే ముద్దే పెట్టాబంటే టాపులేసిపోతే చెయ్యే పట్టాబంటే టాపు టాపు టాపులేసిపోతే రో మహాప్రాణదీపం శివం శివం భజే మంజునాథం శివం శివం అద్వైత భాస్కరం అర్ధనారీశ్వరం త్రిదశ హృదయంగమం చతురుదధి సంగమం పంచభూతాత్మకం షట్శత్రునాశకం సప్తస్వరేశ్వరం అష్టసిద్ధీశ్వరం నవరస మనోహరం దశ దిశాసు విమలం మేకాదశోజ్వలం మేకనాథేశ్వరం ప్రస్తుతివ శంకరం ప్రణత జన కింకరం దుర్జన భయంకరం సజ్జన శుభంకరం ప్రాణి భవతారకం ప్రకృతి హితకారకం భువన భవ్య భవనాయకం భాగ్యాత్మకం రక్షకం ఈశం సురేశం ఋషేశం పరేశం నటేశం గౌరీశం గణేశం భూతేశం మహామధుర పంచాక్షరీ మంత్రమార్చం మహర్ష వర్ష ప్రవర్షం సుశీర్షం నమో హరాయ చ స్మరహరాయ చ పురహరాయ చ రుద్రాయ చ భద్రాయ చ ఇంద్రాయ చ నిత్యాయ చ నిర్నిద్రాయ ಅರೆಲ್ಲ ಪ್ರೀತಿಪೂರ್ವಕವಾದ ಎತ್ಕೊಂಡಲ್ಲ ಸನ್ಮಾನಿತರೆ, ಮೂಲತಃ ತಾವು ಪುತ್ತೂರು ತಾಲೂಕಿನ ಕರ್ನೂರು ನಡುಮನೆಯವರು. ಹೊಸ ತಾಲೂಕಿನ ಓರ್ವ ಪ್ರತಿಷ್ಠಿತ ಸಮಾಜ ಸೇವಕ, ಯಕ್ಷಗಾನ ಪ್ರೋತ್ಸಾಹಕ ಹಾಗೂ
ಉದ್ಯಮಿಯಾಗಿರುವ ತಾವು ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಮಣಿಕಂಠ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಯಕ್ಷರಕ್ಷಾ ಕಲಾವೇದಿಕೆಯ ಅಧ್ಯಕ್ಷರಾಗಿ ಕರ್ನಾಟಕ ಸಂಘ ವಸೈ ಇದರ ಜೊತೆ ಕಾರ್ಯದರ್ಶಿಯಾಗಿ ವಸೈ ಹೋಟೆಲ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಯಕ್ಷಗಾನ ಹವ್ಯಾಸಿ ವೇಷಧಾರಿಯಾಗಿ ವಿವಿಧ ಪಾತ್ರಗಳೊಂದಿಗೆ ಅಭಿನಯಿಸಿ ಜನಮನ್ನಣೆ ಪಡೆದಿರುವಿರಿ. ಧಾರ್ಮಿಕ ಸಂಘಟಕರಾಗಿ ಕಲಾ ಪೋಷಕರಾಗಿ ಸಮಾಜ ಮುಖ ಕಾರ್ಯಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಿರುವ ತಮಗೆ ಇತ್ತೀಚೆಗೆ ಜ್ಞಾನ ಮಂದಾರ ಟ್ರಸ್ಟ್ ಬೆಂಗಳೂರು ಇವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಕೊಡಮಾಡುವ ಸಮಾಜ ರತ್ನ ರಾಜ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ರಾಜ್ಯ ಸಚಿವರಾದ ಮಾನ್ಯ ಶ್ರೀ ರಮನಾಥ್ ರೈ, ಶ್ರೀ ಯು ಟಿ ಖಾದರ್ ಹಾಗೂ ಶ್ರೀ ಹರಿಕೃಷ್ಣ ಪುನರೂರು ಇವರ ಉಪಸ್ಥಿತಿಯಲ್ಲಿ ನೀಡಿರುವರು. ಪತ್ನಿ ಶ್ರೀಮತಿ ಸುಶೀಲಾ ಎಸ್ ಆಳ್ವ ಹಾಗೂ ಓರ್ವ ಪುತ್ರ ಶಶಾಂಕ್ ಎಸ್ ಆಳ್ವ ಇವರೊಂದಿಗೆ ಸುಖ ಸಂಸಾರದ ಬಾಲಪಣೆಯನ್ನು ಸಾಗಿಸುತ್ತಿರುವಿರಿ. ಭಗವಂತನು 100 ಮಡಿ ಶಕ್ತಿ ಸಾಮರ್ಥ್ಯದೊಂದಿಗೆ ಆಯುರಾರೋಗ್ಯ ನೀಡಿ ನಿತ್ಯ ನಿರಂತರ ಹರಸಲಿ ಎಂದು ಶುಭ ಹಾರೈಕೆಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ಪ್ರೀತಿಯುತವಾಗಿ ಅರ್ಪಿಸುತ್ತಿದ್ದೇವೆ. ಐಕಲ್ ಹರೀಶನ್ನೇ ಬಂಟರ ಸಂಘದ ಗುರುಕರ್ಲೇನ ಪ್ರಭಾಕರ್ ಶೆಟ್ರು ಕಾರ್ನೀರಿ ವಿಶ್ವನಾಥನ್ನೇ ಅಂಜನೆ ಸಚಿದಾರನ್ನೇ ಪೂರ ಒಟ್ಟಾದ ಅರೇನು ಸ್ವಾಗತ ಮಲ್ಪಡ್ಬಂದಕ್ಕೆ ಏನೊಂದಿಲ್ಲ. ಶಶಿಯನ್ನು ವಿಶ್ವಸಿ ಶಶಿಕಲಾ ಸ್ಮಿತ್ ಬರೋಡುಕೊಂಡು ಈ ಸಂದರ್ಭ ಕೇಳುವುದು.
ಇನ್ನಿತ ಸನ್ಮಾನ ನಮ್ಮ ಮಾತೆರೆಗಳ ಅರೆಗೆ ಆಯ್ನ ಸನ್ಮಾನ ಅವು ಮಾತೆಯ ಹೊಸೈತಾನು ಪ್ರಾದೇಶಿಕ ಸಮಿತಿದಾಗಲೇ ಆಯ್ನಕ ಸನ್ಮಾನ. ಮುಖ್ಯ ಬಿನ್ನೇರಾಯಿನ ವಿಶ್ವನಾಥ್ ಶೆಟ್ರೆ, ಡೆಪ್ಯೂಟಿ ಮೇಯರ್ನ ಉಮೇಶ್ ನಾಯ್ಕರೇ, ಬಂಡ್ ಸಂಘದ ಉಪಾಧ್ಯಕ್ಷರನ್ನ ಪದ್ಮನಾಭ ಹೇಳಿದ್ರೆ, ವೇದಿಕೆ ಹಿಡಿತಿನ ಮಾತಿರಲ್ಲ ಬಂಡ್ ಸಂಘದ ಬೇತೆ ಬೇತೆ ಆಫೀಸ್ ಬೇರೆನ ಗುಳ್ಳರು ಎದುರು ರೀಜನಲ್ದ ಗುಳ್ಳರು ಬಂಡ್ ಸಂಘದ ಅತ್ತಂದೆ ತುಳು ಕನ್ನಡಿಗರು ಮಸ್ತ್ ಜನ ಬೈದೇರು ಭಾರಿ ಸಂತೋಷ ಆಪನೊಂದು ಬಂಡ್ ಸಂಘದನೇ ಒಂದು ಕಾರ್ಯಕ್ರಮ ಅತ್ತು ತುಳು ಕನ್ನಡಿಗರು ಮಾತಿರಲ್ಲ ಸಶನ ಮಿತ್ತು ಪ್ರೀತಿ ಬೈದೇರು ಆಗಲಿ ಮಾತಿರಲಿ ಅನ್ನ ಪ್ರೀತಿದ ಒಂದನ್ನು ಸಲ್ಲಿಸವೆ. ಸುರುಕು ಏನು ಕರ್ನೀರ ಶ್ರೀಧರ್ ಶೆಟ್ರು ಬಂಡ್ ಸಂಘ ಹತ್ರ ಮಸ್ತ್ ವರ್ಷೋಡು ಕೆಲಸ ಮಲ್ದಿನಾರು ಎನ್ನೊಂಜಿ ಪಲೆಯಲಕ್ಕೆ ಎತ್ತಿನಾರು ಮನುಷ್ಯನ ಜೀವನ ಏಪ ಎಂಚಿನಂದು ಬಂದು ಏರೆಲ್ಲ ಪಂಡ್ರೆ ಆಪುಜಿ ಆಂಡ ಶ್ರೀಧರನ್ನೇ ಬಂಡ್ ಸಂಘದ ಎಪ ಮುಟ್ಟ ಉಂಡ ಅದ ಮುಟ್ಟಲ್ಲ ಈ ಒಂಜಿ ಪರಿಸರಡು ಖಂಡಿತ ಆರ್ನ ಪುದರ್ ಒರಿ ಉಂಡು ಇನ್ಯಾನು ಇಡೀ ಸಮಿತಿದ ಕೆಳಗೆ ಅಭಿನಂದನೆ ಸಲ್ಲಿಸವೆ. ಶ್ರೀಧರನ ಮಲ್ದಿನ ಕೆಲಸವನ್ನು ನೆನಪಿದ್ದು ಈ ವೇದಿಕೆಗೆ ಕರ್ನೀರ ಶ್ರೀಧರ್ ಶೆಟ್ಟಿ ಬಂದು ಪುದರ್ ಕೊರ್ದು ಆರ್ನ ಪುದರಡಿನಿ ವಿದ್ಯಾರ್ಥಿ ವೇತನ ಕೊರೊಂದುಲ್ಲೇರು ಭಾರಿ ಒಂಜಿ ಅಭಿಮಾನದ ಸಂಗತಿ ಆರ್ನ ಮಗೆ ಇನಿ ಬತ್ತು ಪೃಥ್ವಿರಾಜ್ ಆ ಒಂಜಿ ಕೆಲಸವನ್ನು ಮುಂದುವರಿಸುವ ಅನ್ಪಿನ ಒಂಜಿ ವಾಗ್ದಾನಲ್ಲ ಕೊರತೆ ನಮ್ಮ ಇಂಚಿನ ಕೆಲಸಲೇನು ಏಪಲ ಮಲ್ಪೊಂದು ಪೊಡು ಯಾನು ಶ್ರೀಧರನ ಕುಡರ ನೆನೆತದು ಶ್ರೀಧರನ ಆತ್ಮಗೂ ಪರ್ಮನೆಂಟ್ ಏಪಲ ಆರು ಖಂಡಿತ ಈ ಒಂಜಿ ಕಾರ್ಯಕ್ರಮದ ಈಗ ಪಂಡ್ರೇನಿ ಸಾಧ್ಯಜಿ ಪಂಡ 50 ವರ್ಷಗಳು ಇಂಚಿನ ಎನ್ನ ಒಂದು 25 ವರ್ಷದ ಬಂಡ್ ಸಂಘದ ಒಂದೆಟ್ಲ ಆರು ಎನ್ನೊಟ್ಟಿಗೂ ಬತ್ತದ ವಿಶ್ವನಾಥ್ ಶೆಟ್ಲ ಎನ್ನೊಟ್ಟಿಗೂ ಇತ್ತದು ಎಂಗಲಕ್ಕೆ ಸ್ಪೋರ್ಟ್ಸ್ ಆಡು ಸೋಷಿಯಲ್ ವೆಲ್ಫೇರ್ ಆಡು ಬಂಡ್ ಸಂಘದ ಹೂವೇ ಕಾರ್ಯಕ್ರಮ ಆಡು ಐಟ್ ಆರು ಮಸ್ತ್ ಕೆಲಸ ಮಲ್ದಿನ ವ್ಯಕ್ತಿ ಬೊಕೆಯಾನು ಇನಿ ಈ ಶಶಿಧರ ನನಗಲ್ನ ಫುಲ್ ಟೀಮ್ ಭಾರಿ ಶೋಕ್ ಕೆಲಸ ಮಲ್ದೇರು ಮಹಿಳಾ ವಿಭಾಗ ಲಾಯ್ಕೊಂಡು ಯೂತ್ ವಿಂಗ್ದಾಗಲು ಭಾರಿ ಲಾಯ್ಕದ ಜೋಕುಲು ಜವಣೇರುಲ್ಲೇರು ಭಾರಿ ಶೋಕದ ಇನಿ ಈ ಪರಿಸರೋಡು ಈತು ದೂರೋಡು ಈತು ಮಲ್ಲ ಒಂಜಿ ಸಭೆನ ಸೇರ್ಸದೇರು ಬೊಂಬಾಯ್ದಕಲು ಈತು ಜನ ಬೈದೇರು ಎಕಡೆ ಪನ್ನೊಂದು ಸೆಷನ್ ಮೆಲ್ಲ ನಿಗಲಿ ಗೊತ್ತಾವಡು ಬೊಂಬಾಯಿ ಹಿಡ್ದು ಇನಿ ಬಂದಾಗ ಟ್ರಾಫಿಕ್ ಜಾಮ್ ಅದು 4 ಗಂಟೆ ಅದು 2 ಗಂಟೆ ನಿಗಳು ರೋಡ್ ಉಂಟೋಡು ದಾಯಕ್ ಬಂದಾಗ ಎಂಕುಲು ಮುಲ್ತಿರ್ದು ಬೊಂಬಾಯಿ ಬರ್ಪತ್ತ ಅವು ನಿಗಲೇ ಗೊತ್ತಾವಡೊಂದು ಮರಣೊಂದು ಏರ ಬಂಡೇರು ಏರ ಅಧ್ಯಕ್ಷ ಆಪುಂಡಲ್ಲ ರೀಜನಲ್ದ ಚೇರ್ಮನ್ ಆದ ಅಧ್ಯಕ್ಷ ಆವಡೊಂದು ಅವಲ ಸಮನೆ ರೀಜನಲ್ ಬಾಡಿ ಈತು ಬಂಗೊಂಡು ಈತ ಕಷ್ಟ ಉಂಡು ಈ ಒಂಜಿ ರೀಜನಲ್ ಮಲ್ಪನಾಗ ಭಾರಿ ಬಂಗದ ಪರಿಸ್ಥಿತಿ ಇತ್ತನ್ನು ಜಗನ್ನಾಥ್ ರೈಕ್ಲೇನು ಚೇರ್ಮನ್ ಆಯರು ಅದಾಗ ವಿನೀತ್ ಕೆಮಿಕಲ್ಸ್ದ ವಿಶ್ವನಾಥನ್ ಎತ್ತೇರು ಶ್ರೀಧರನ್ ಎತ್ತೇರು ಶಶನ್ ಎತ್ತೇರು ಮೋಹನ್ ಇತ್ತೇರು ಪ್ರವೀಣ್ ಇತ್ತೇರು ಪಕ್ಕಲ್ರು ಇತ್ತೇರು ಒಂಜಿ ಮಲ್ಲ ಟೀಮೇ ಎದುರು ಉಂತುದು ಈ ಒಂಜಿ ಎಂಗ್ಲೊಂಜಿ 5 ಗಾಡಿಡು 5 ಕಾರಡು ಬೊಂಬೆ ಹಿಡ್ದು ಬೈದ ಅದ ಒಂಜಿ ಮೂಲು ರೀಜನಲ್ ಮಲ್ಪರೆ ಆತು ಬಂಗತ್ತನೆ ಎಂಗಲಿ ಆಂಡ ಉಮೇಶ್ ನಾಯ್ಕರ್ಲ ಆನಿ ಗೆಸ್ಟ್ ಬೈದಿತ್ತೇರು ಅಪ್ಪ ಅಕುಲ್ಲ ವೀರರ್ದಕುಲ್ ಮಾತ ಬತ್ತತ್ತೇರು ಅಕುಲ್ ಮಾತ ಇತ್ತದು ಒಂಜಿ ಭಾರಿ ಶೋಕದ ರೀಜನಲ್ ಓಪನ್ ಆತನು ಇನಿ ಎಡ್ಡ ಕೆಲಸ ಮಲ್ತೊಂದುಂಡು ನಮ್ಮ ಸಂಘ ಮಾತಾಡಿದ ಮಲ್ಲ ಸಮಾಜ ಮಲ್ಲೆ ಸಂಘ ಮಲ್ಲೆ ವ್ಯಕ್ತಿ
ಮಲ್ಲೆತ್ ವ್ಯಕ್ತಿ ಸಮಾಜವ್ರದ್ದು ಮಲ್ಲಾರ ಎಪ್ಪಲ ಸಾಧ್ಯಜಿ ವ್ಯಕ್ತಿ ಎಂಜಿನ ಪುದಾರ್ ಬರ್ಪುಂಡಲ್ಲ ಆ ಸಮಾಜ ಸಂಗೋಡ್ದ ಹತ್ರ ಬರ್ಮಿತಿ ಎಂಗುಲು ಈನ ಆತಂಡಲ್ಲ ಬಂಟರ ಸಂಘ ಬಂಟರ ಸಮಾಜವ್ರದ್ದು ಹತ್ರ ನಿಗಲ ಮತ್ತು ಪ್ರೀತಿರ್ದ ಹತ್ರ ಇನ್ನು ಎಂಗುಲ್ದಾಲ ಒಲ್ಪಲ ಪೋಪುಂಡ ಬರ್ಪುಂಡ ಎಂಗುಲು ಮರ್ಯಾದೆಗೊಂದುಂಡು ನಾನು ಹೆಚ್ಚ ಪಾತ್ರ ಎಲ್ಲ ಜೋಕ್ಲೆ ಶಾಲೆಲ್ಲ ಉಂಡು ಒಣಸದ ಪೊರ್ತಾಂಡು ಬಾರಿ ಬೆಚ್ಚೋಡು ಕುಲ್ದೇರು ನನ್ನ ಹೆಚ್ಚ ಪಾತ್ರೆಂಡ ಎನ್ನ ಒಂಜಿ ಮಾತಾಡಲ ವಿನಂತಿ ಮಾತಿರಲ್ಲ ಏರ್ ಪಾತಿರ್ನಗಳು ಒಂದು 2 ನಿಮಿಷ ಹೆಚ್ಚ ಖಂಡಿತ ಪಾತಿರ್ ರುಚಿ ದ್ಯಾಪನ್ನ ನಂಗೆ ವೇದಿಕೆ ಬೋಡ್ನಾತುಂಡು ಇನ್ನು 2 ನಿಮಿಷ ಹೆಚ್ಚ ನಮ್ಮ ಪಾತಿರಂಡ ಶಶಿಧರನ್ನೇ ಮಲ್ದಿನ ಆರ್ನ ಟೀಮ್ ಮಲ್ದಿನ ಆ ಒಂಜಿ ಪ್ರಯತ್ನ ಏನುಂಡು ಅವು ಖಂಡಿತ ಅವು ಇನ್ನು ಈ ಸಕ್ಸಸ್ ತಿಕ್ಕುಜಿ ಆಯ್ನಾತ್ ಬೇಗ ಏನಂದಜಿ ಒಂಜಿ 15-20 ನಿಮಿಷ ಒಂಜಿ ಕಾರ್ಯಕ್ರಮ ಮುಗಿಪ್ಲಕ್ಕ ಮಾತೆಲ್ಲ ಸಹಕಾರ ಮಲ್ಪಡು ಮಾತೆಲ್ಲ ಕೇಂದ್ರ ಎನ್ನ 2 ಪಾತ್ರ ಮುಕ್ತ ಹೊಸದಾನು ರೀಜನ್ದ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಸಮಾರಂಭದ ಅಧ್ಯಕ್ಷ ವಿಧಾನಸಭಾ ಬಣಸಂಘದ ಅಧ್ಯಕ್ಷರ ಮುಖ್ಯ ಅತಿಥಿಯಾದ ವೈದ್ಯ ಐಕಳ ಹರೀಶ್ ಶೆಟ್ರ ರೀಜನ್ದ ಕಾರ್ಯಾಧ್ಯಕ್ಷರನ್ನ ಶಶಿ ಅಣ್ಣ ಉಮೇಶ್ ನಾಯ್ಕ್ ಜಿ ವೇದಿಕೆ ಹಿಡಿತಿನ ಪೂರ ಪದಾಧಿಕಾರಿ ನಕುಲ ಮೂಲ ಸೇರಿದಿನ ಬಣಸಂಘದ ಪೂರ ಪದಾಧಿಕಾರಿ ನಕುಲು ಪೂರ ಮಸ್ಯನೊಲ್ಲೇರು ರೀಜನಲ್ ಚೇರ್ಮನ್ ನಕುಲೇರು ಬೇತೆ ಬೇತೆ ಸಂಘ ಸಂಸ್ಥೆದ ಪದಾಧಿಕಾರಿ ನಕುಲೇರು ಮೂಲ ಸೇರಿದಿನ ಮಾತಾ ಆತ್ಮೀಯರ ಯಾರು ಯಾರೆಲ್ಲ ಪುದರ್ ಪಂಡ್ರೆ ಪೂಜಿ ದಯಪಂಡ ಹರೀಶ್ ಶೆಟ್ರು ದುಮ್ಮೆ ಪಂಡೆ 2 ನಿಮಿಷ ಮುಗಿದು ಪೋಡು ಬಂದು ಹೊಸ ಇದಾನು ಬಾರಿ ಒಂದು 2 ರೀಜನ್ ಅದು ಬುಲಿದಂಡೆ 2-3 ವರ್ಷಡು ಕರೀನ 2-3 ವರ್ಷಡು ಬಿಟ್ಟು ಹರೀಶ್ ಶೆಟ್ರ ಇದ್ರ ಬಗ್ಗೆ ಪೂರ ಪಂಡೆ ನಾನು ಕೂಡ ರಿಪೀಟ್ ಮಲ್ಪರೆ ಪೂಪೂಜಿ ಬಾರಿ ಶೋಗದ ಒಂಜಿ ರೀಜನ್ ಆತನ 2-3 ವರ್ಷಡು ದುಂಬು ಎಡ್ಡೆಡ್ಡ ಚೇರ್ಮನ್ ನಕುಲು ಬರ್ತದೆ ಇನ್ನು ಜಗನ್ನಾಥ ರೈಲಾಡು ಶ್ರೀಧರ್ ಶೆಟ್ರಾಡು ಇನ್ನು ಶಶಿ ಆಡು ಬಾರಿ ಶೋಕ್ ಮಲ್ತೆ ಬೇಲೆ ಮಲ್ತಿದ್ದು ಈ ರೀಜನ್ ಒಂಜಿ ಒಂಜಿ ಲೆವೆಲ್ಗೆ ಅಂತ ಬಿಡ್ತಾರೆ ಬಲು ಬುಡ್ತಿನಾತ್ ಕೆಲಸ ಪೂರ ಅವೊಂದುಂಡು ಶೈಕ್ಷಣಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೂಡ್ತಾತಿ ಕಾರ್ಯಕ್ರಮ ಪೂರ ಆಪುಂಡು ಅತ್ತಂದೆ ಮೀನ್ ನಮ್ಮ ಬಣ್ಸಂಗು ಬತ್ತದ್ಲ ಮಸ್ತಿಯನ್ನ ಮುಲ್ತ ಬೇಲೆ ಮಲ್ಪಿಯರು ಇನ್ನು ಯಾನೆ ಟೈಮ್ ಶಶಿ ಎಂಡ ಬಂದಿತ್ತೇರು ಇರು ವಿಷಯದನ್ನ ಕರೆಕ್ಟ್ ಟೈಮ್ ಬರೋಡು 5 ಹಿಡಿದು 5:30 ಮೂಲೆ ಬರೋಡು ಇರುವಂತೇರು ಯಾನೆ 4-4 ಗಂಟೆಗೆ ಇಲ್ಲ ಬಿದ್ದಾಡ್ದೆ ಯಾರಂತ ಇಡೇ ಬನ್ನ 2-3 ಗಂಟೆ ಆಂಡ್ ಬಾರಿ ಹೆಂಗೆ ಬೇಜಾರಾಂಡ್ ದಯಪಂಡೆ ಕೊಂಚ ಇಡೀ ಕಾರ್ಯಕ್ರಮವನ್ನು ತೂಡುತ್ತುಂಡು ನಾಡು ಎರೆಗೊಂಜಿ ಮೆಡಿಕಲ್ ಪ್ರಾಬ್ಲಮ್ ಆಡು ಎಂಚಿನ ಸಮಸ್ಯೆ ಲೈನ್ ನಡಿಪೊಂಡ ಖಂಡಿತವೇನೊಂಜಿ ಸೋಲ ಮಲ್ತಂತೆ ಅಯ್ಯೇನಿ ಈತಿ ಬೇಗ ಒಂಜಿ ಭಗವಂತನ ಪಾದ ಸೇರಿವೆಂದು ಖಂಡಿತ ನಮ್ಮ ಇರಲಿ ಇನ್ನದೆ ಇನಿ ಆಯನ ನೆತ್ತ ಪೊರ್ತುಡು ನಿಗುಲು ಮಾತಿರ್ಲ ಊರು ಬತ್ತರು ನಿಗಲಿಗೆ ಆಯನ ಅಂತಿಮ ಕ್ರೀಡೆ ಭಾಗವಹಿಸರ ಆತಿಜಿ ದಯಪಂಡ ಒಂಜಿ ಅನ್ಎಕ್ಸ್ಪೆಕ್ಟೆಡ್ ಗಲಿಗೆ ಡಿಸೈಡ್ ಮಲ್ಪಡಾಂಡು ಮನದನಿ ಕಾಂಡೆ ಬಸ್ ಸೈಡ್ ಒಂಜಿ 5 ಜನ ಟ್ರೈನ್ ಬತ್ತಂಗಲ್ಲ ಜಾಲ್ಡ್ ಒಂಜಿ ಏತು ಬೊಬ್ಬೆ ಬಾಡ್ದು ಬುಲ್ದಿರು ಅಂಚಿನ ಒಂಜಿ ಪ್ರೀತಿ ಆಡ ನಿಗುಲು ದಿದ್ದಿತ್ತಾರೆ ಆಯನ ಉತ್ತರ ಕ್ರೀಡೆಲ ಮಸ್ತ್ ಜನ ಒಂಜಿ 100-200-300 ಜನ ಬಾಂಬೆ ಬತ್ತೆ ನಿಗುಲು ಎಂಗೆಲ್ಲ ದುಕ್ಕೋಡು ಭಾಗಿಯಾತಾರೆ ಇನಿ ರೀಜನ್ದಕುಲು ಇಡೀ ವೇದಿಕೆಗೆ ಆಯನ ಪುದರ್ದೀದು ಆಯನ ನೆನಪುನು ಖಂಡಿತ ಮುಲ್ಪು ಸ್ಥಿರ ಸ್ಥಾಯಿಯಾದ ಮಲ್ಪುಡು ಬಂದಿವೆ ಈ ಕೆಲಸನೂ ಸಸ್ಯಣ್ಣೆ ಎಂಬ ಕಾರಣ ಟೀಮ್ ನಿಗುಲು ಮಾತಿರ್ಲ ಮಲ್ದರು ಖಂಡಿತ ಯಾನ ನೆಕ್ಕ ನಿಗಲಿ ಮಾತಿರಗಿಲ್ಲ ಕೈ ಮುಗಿದೆ ಅನ್ನ ಧನ್ಯವಾದ ಪನ್ಪೇನ ಹೆಚ್ಚಿಗೆ ಪಾತೆರ ಪೂಪುಜಿ ನಮ್ಮ ನಿರಂತರವಾದ ನಿಗಳ್ಳ ಉಲ್ಲ ಏಪಲ ಪ್ರತಿಯೊಂದು ಕಾರ್ಯಕ್ರಮ ಈ ರೀಜಂಡ ಫಲ ಮೂಲ ನಮ್ಮ ದುಂಬುಲ ಇತ್ತ ನಮ್ಮ ಮೂಲ್ಯ ಮಲ್ಲಾತೀನಿ ನನ್ನಲ ಉಲ್ಲ ಪಣದಕ್ಕೆಂದು ನಿಗಲಿ ಮಾತೆರ ಶುಭಾರೈಕ್ವೆ ಧನ್ಯವಾದ हमारे बंड संघ के सभी महानुभाव और उपस्थित हमारे सभी बंड आज का इस स्नेह सम्मेलन का कार्यक्रम आयोजित किया ऐसा मुझे शशि अन्ना ने कहा था। तो उसी कार्यक्रम में शशि अन्ना ने या बंड संघ की तरफ से 2 प्रोग्राम हो गए। हमारे वसई तालुका की यानी नायगांव से डहानू तक की बंड संघ की कमेटी भी चेंज हो गई, तो नए कमेटी का भी स्वागत किया गया और साथ ही साथ पुराने कमेटी ने अच्छा काम किया तो उनको भी सम्मानित किया गया, साथ ही साथ मुझे भी सम्मानित किया गया। इसीलिए मैं आयोजकों का बहुत बहुत धन्यवाद देता हूं। और जो भी हमारे शेट्टी भाई जो हमारे इस वसई तालुका में जो रहते हैं और जिनको 10-15 साल हो गए हैं, वो अभी ना कर्नाटक के रहे ना मुंबई के रहे, ये हमारे वसई वासी हो गए, तो ये हमारे लोग हैं। तो हमारे लोगों ने ये कार्यक्रम का आयोजन किया है। ಪದ್ಮನಾಭ ಪಯ್ಯಡೆ ನಮ್ಮ ಒಟ್ಟುಳ್ಳರು ಆರ್ನ ಪೊರ್ಲುದ ರಡ್ಡು ಪಾತೆರ ವಸೈ ಧಾನುದ ಚೇರ್ಮನ್ ಶಶಿ ಅಣ್ಣ ಅಂಚೆ ವೆಸ್ಟರ್ನ್ ಸಬರ್ದ ಕೋಆರ್ಡಿನೇಟರ್ ಮುಂಡಪ್ಪ ಹೆಡ್ರೆ, ಬನ್ ಸಂಘದ ಟ್ರೆಜರರ್ ಅಯ್ಯರ್ ಶೆಟ್ರೆ, ಜಾಯಿಂಟ್ ಸೆಕ್ರೆಟರಿ ಕುತ್ಯಾರ್ ಕಿಶೋರ್ ಕುಮಾರ್ ಕುತ್ಯಾರ್, ಅಂಚಿನ ವೇದಿಕೆ ಗಣ್ಯರೇ, ಅಂಚಿನ ಮಹಾತ್ಮಗಳು ಬನ್ ಸಂಘದ ರೀಜನಲ್ ಕಮಿಟಿದ ಚೇರ್ಮನ್ ಕುಳ್ಳರು ಪಕ್ಕ ಗಣ್ಯ ವ್ಯಕ್ತಿಗಳು, ಅಂಚಿನ ಬನ್ ಸಂಘದ ಮಾತೆಯನ್ನ ಅಭಿಮಾನಿಗಳ
ಹೆಚ್ಚಿದಾಲ ಪಾತೆರ ದಾಲಜ್ಜಿ ಇನ್ನು ತುಯ್ಯ ಮೂಲು ಬಂತ್ ವಸಾಯಿ ದಾವನದ ಒಂಜಿ ಫಂಕ್ಷನ್ ಭಾರಿ ಪುರ್ಲು ಗಂಡದ ಒಂಜಿ ಫಂಕ್ಷನ್ ನೆರವೇರ ಮಲ್ದೇರು ನೆಟ್ಟು ನಂಗೆ ಗೊತ್ತಾಪನು ಶಶಿ ಅಣ್ಣನ ಎಂಚಿನ ಲೀಡರ್ಶಿಪ್ ಕ್ವಾಲಿಟಿ ಒಂದು ಪಂಪಿನ ವಿಷಯ ನಂಗೆ ಗೊತ್ತಾಪನು ಶಶಿ ಅಣ್ಣ ಇನ್ನೊಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರೆ ಏರೆನ್ನ ಬಿಡ್ತೀರಿ ಮಾತೇನಿಲ್ಲ ಪ್ರತಿಯೊರೇನಲ್ಲಿ ಎತ್ತದ ಭಾರಿ ಪೊರ್ಲುದ ಸನ್ಮಾನ ಭಾರಿ ಪೊರ್ಣದ ಒಂಜಿ ಶಾಲು ಪಾಡ್ದೇರು ಭಾರಿ ಪಿರಿಯದ ಶಾಲ ಅಂತ ಬಹುಶಃ ಅವೇನು ತೂನಾರಿ ನಂಗೆ ಒಂಜಿ ಪೊರ್ಲು ಮೈವರ್ಮು ಅಂಚಿನ ಒಂಜಿ ಶಾಲು ಪಾಡ್ದೇರು ಮಾತೇನಿಲ್ಲ ನಂಗೆ ಗೊತ್ತಿತ್ತಿಲ್ಲ ಕನೆ ಪ್ರತಿ ಒಂಜಿ ರೀಜನ್ ಬಣಸಂಗಡು ಒರಂಬ ರೀಜನ್ ಉಂಟು ಪಾತೆಲ್ಲ ಲಾಯ್ ಕೆಲಸ ಮಾಡಿ ಯಾನ್ ದುಂಬು ಒಂದು ಕೆಲಸ ಮತ್ತೊಂದು ಪ್ರತಿ ಒಂಜಿ ರೀಜನ್ಗಳಲ್ಲಿ ಸಿಲೆಕ್ಟ್ ಮಾಡ್ತದೆ ಆಗಲೇ ಒಂಜಿ ಪ್ರತಿ ವರ್ಷ ನಮ್ಮ ಆಯಕಳ ಹರೀಶನ ತರೋದು ಒಂಜಿ ಬಹುಮಾನ ಕೊರ್ಪಿನುಂಡು ಅವೇ ನಮ್ಮ ಎಲ್ಲಂಜಿ ನಮ್ಮ ಏಜೆ ಮಾಡು ಕೊರಿಯರಲ್ಲ ಎಂತ ಕಾರ್ಯವೈಖರಿ ಸೆಕ್ರೆಟರಿ ರಿಪೋರ್ಟ್ ಆರು ಓದು ಪಂಡೇರು ವಾವ ನಮ್ಮ ಕೆಲಸ ಮತ್ತೊಂದಿಲ್ಲ ಎಜುಕೇಷನ್ ಗಾಡು ಮದ್ಮೆ ಗಾಡು ಅಂಚನೆ ಸೀಕ್ ಸಂಗಡ ಗಾಡು ಮಲ್ಲ ಅಮೌಂಟ್ ಕೊರೊಂದುಲ್ಲೇರು ಬಂದು ಸಂಗೊಡ್ದ ಪ್ರತಿ ವರ್ಷ ಅವರ ಪ್ರತಿ ವರ್ಷ ಕೊರ್ಪಿನಂಚನೆ ನಮ್ಮ ಸೋಷಿಯಲ್ ವೆಲ್ಫೇರ್ದ ಆ ಅಮೌಂಟು ಮಲ್ಲ ಅಮೌಂಟ್ ನಮ್ಮ ರೀಜನ್ ಕೊರೊಂದುಲ್ಲ ಅವೇನು ಮಾತ ಪಾಪದಾಗಲೇ ಪಟ್ಟೊಂದು ಆಕಲ ಎಜುಕೇಷನ್ಗೆ ಸಹಾಯ ಒಂದುಂಡು ಅಂಚನೆ ಈ ರೀಜನ್ ತುಂಬುಗುಲ ಪೊರ್ಲುಡು ಕೆಲಸ ಮಲ್ಪಡು ಬನ್ಸಂಗದ ಸಹಾಯ ಏಪಲಾಕಲೇ ಉಂಡು ನಮ್ಮ ಮಾತ ಒಟ್ಟಾದ ಒಂಜಿ ಡಿಸ್ಪ್ಯೂಟ್ ಬನ್ಸಂಗ ನಮ್ಮ ಹಿರಿಯರು ಕಡನು ಬೈದೇರು ಅವೇನು ಒಗ್ಗಟ್ಟು ನಮ್ಮ ತುಂಬುಕೊನಕ ಆಯ್ತು ನನಗೆ ನಮ್ಮ ಆಯ್ತ ಮೂಲಕ ಸಮಾಜ ಸೇವೆ ಆವಡು ಪಂದದು ಎನ್ನ ರೆಡ್ಡ ಪಾದರ ಮುಗಿಪು Pani 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 pama pama